ಮಂಗಳೂರಿನ ಸಂಘನಿಕೇತನದ ಕ್ರೀಡಾ ಭಾರತಿಯ ವತಿಯಿಂದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮತ್ತು ಕ್ರೀಡಾ ಭಾರತಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಜೀಜಾಬಾಯಿ ಪ್ರಶಸ್ತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಆಗಸ್ಟ್ 31ರಂದು ಮಣ್ಣಗುಡ್ಡಿಯ ಸಂಘನಿಕೇತನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾ ಭಾರತಿಯ ಗೌರವಾಧ್ಯಕ್ಷರಾದ ಬಿ ನಾಗರಾಜ್ ಶೆಟ್ಟಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕ್ರೀಡಾ ಭಾರತಿಯು ದೇಶೀಯ ಕ್ರೀಡೆಗಳೊಂದಿಗೆ ಜಾನಪದ ಕ್ರೀಡೆಗಳ ಸಾಧಕರನ್ನು ಗುರುತಿಸುವುದರ ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗಳಿಗೆ ಕ್ರೀಡಾ ರಸಪ್ರಶ್ನೆ, ಕ್ರೀಡಾ ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಿ ವಿಜೇತರನ್ನ ಅರ್ಹತಾ ಪತ್ರ, ಸ್ಮರಣಿಕೆ, ನಗದಿನೊಂದಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗುವುದು. ಪದಕ ವಿಜೇತ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾದ ಪ್ರೇಮ್ನಾಥ್ ಉಳ್ಳಾಲ್ ರವರಿಗೆ ಕ್ರೀಡಾ ಭಾರತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದೇವೆ. ಹಾಗೆಯೇ ಜಾನಪದ ಕ್ರೀಡೆ ಕಂಬಳದಲ್ಲಿ ಶ್ರೀನಿವಾಸ್ ಗೌಡ, ಜಾವೆಲಿನ್ ಎಸೆತದಲ್ಲಿ ಕುಮಾರಿ ರಮ್ಯಶ್ರೀ ಜೈನ್ ಮತ್ತು ಯೋಗ ಸ್ಪರ್ಧೆಯಲ್ಲಿ ಕುಮಾರಿ ಪ್ರಣಮ್ಯ ಸಿಎ ಅಮೋಘ ಸಾಧನೆಯನ್ನ ಮಾಡಿದ್ದು, ಇವರಿಗೆ ಕ್ರೀಡಾ ಭಾರತಿ ಜೀಜಾಬಾಯಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದೇವೆ ಎಂದು ಹೇಳಿದರು. ಈ ಬಾರಿ ವಿಶೇಷವಾಗಿ ಈ ಕ್ರೀಡೋತ್ಸವದ ಈ ಒಂದು ಕ್ರೀಡೆ ಇದರ ಪರವಾಗಿ ನಾವು ನಾಡ್ದು ಆಗಸ್ಟ್ 31ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಸಂಘನಿಕೇತನದ 4ನೇ ಮಾಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ವಿಶೇಷವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಕ್ರೀಡಾ ಭಾರತಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದೇವೆ. ಹಾಗೂ 3 ಮಂದಿ ಶ್ರೇಷ್ಠ ಕ್ರೀಡಾ ಸಾಧಕರಿಗೆ ಕ್ರೀಡಾ ಭಾರತಿ ಜೀಜಾಬಾಯಿ, ತಮಗೆಲ್ಲ ಗೊತ್ತಿದ್ದಾಗೆ ಜೀಜಾಬಾಯಿ ನಮ್ಮ ಮಹಾನ್ ವ್ಯಕ್ತಿ ಶಿವಾಜಿಯವರ ತಾಯಿಯಾಗಿದ್ದಾರೆ. ಅವರ ಹೆಸರಿನಲ್ಲಿ ಕ್ರೀಡಾ ಭಾರತಿ ಜೀಜಾಬಾಯಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ. ನಮ್ಮ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ಆನ್ಲೈನ್ ಅಲ್ಲಿ ಸುಮಾರು 630 ಹೆಚ್ಚು ಮಂದಿ ಭಾಗವಹಿಸಿದ ಕ್ರೀಡಾ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ 10 ಮಂದಿಗೆ ಹಾಗೂ 525ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ ಕ್ರೀಡಾ ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಿಗೆ 6 ಮಂದಿಗೆ, ಹೀಗೆ ಇವರೆಲ್ಲರನ್ನ ನಾಡ್ದು 31ನೇ ಆಗಸ್ಟ್ ನಮ್ಮ ಸಂಘನಿಕೇತನದ 4ನೇ ಮಾಡಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಇತರ ಗಣ್ಯ ವ್ಯಕ್ತಿಯಲ್ಲಿ ಗೌರವಿಸಿ ಸನ್ಮಾನಿಸಲಿದ್ದೇವೆ. ಈ ರೀತಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಶ್ರೀ ಪ್ರೇಮ್ನಾಥ್ ಉಳ್ಳಾಲ್ ಅವರಿಗೆ ಕ್ರೀಡಾ ಭಾರತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮತ್ತು ಜೀಜಾಬಾಯಿ ಪ್ರಶಸ್ತಿ ಪ್ರದಾನ ಮತ್ತು ವಿವಿಧ ಸ್ಪರ್ಧೆಗಳ ಇತರಿಗೆ ಪ್ರತಿಭಾ ಪುರಸ್ಕಾರ, ಕ್ರೀಡಾ ಭಾರತೀಯ ದೇಶೀಯ ಕ್ರೀಡೆಗಳಿದೆ, ಜಾನಪದ ಕ್ರೀಡೆ. ಸೊ ಈ ರೀತಿ ನಮ್ಮಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಸ್ವರ್ಣ, ಬೆಳ್ಳಿ ಪದಕ ವಿಜೇತ ಮತ್ತು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಕ್ರೀಡಾ ಪೋಷಕರಾದ ಶ್ರೀ ಪ್ರೇಮ್ನಾಥ್ ಉಳ್ಳಾಲ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಪ್ರಪ್ರಥಮವಾಗಿ ಕೊಡಮಾಡಲಿರುವ ಕ್ರೀಡಾ ಭಾರತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಅವರಿಗೆ ಪ್ರದಾನ ಮಾಡಲಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾ ಭಾರತಿ ಅಧ್ಯಕ್ಷರಾದ ಕಾರ್ಯಪ್ಪ ರೈ, ಸಂಯೋಜಕರಾದ ಭೋಜರಾಜ್ ಕಲ್ಲಡ್ಕ, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಶೆಟ್ಟಿ ತಾರೆಮಾರ್, ಕಾರ್ಯದರ್ಶಿಗಳಾದ ಹರೀಶ್ ರೈ, ಕರುಣಾಕರ್ ಶೆಟ್ಟಿ, ಹೇಮಪ್ರಭಾ ಮತ್ತಿತರರು ಉಪಸ್ಥಿತರಿದ್ದರು.